ಸದಾ ಒಂದಲ್ಲ ಒಂದು ಹೊಸತನಗಳಿಗೆ ಸಾಕ್ಷಿಯಾಗುತ್ತಿರುವ ಕಂಬಳಕೂಟದಲ್ಲಿ ಈ ಬಾರಿ ಪಾರದರ್ಶಕ ಹಾಗೂ ನಿಖರ ಫಲಿತಾಂಶವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕಂಬಳ ಸಮಿತಿ ನೂತನ ಆ್ಯಪ್ ಅಭಿವೃದ್ಧಿಪಡಿಸಲಾಗಿದೆ. ಅರೆ ಇದೇನಿದು ಕಂಬಳದಲ್ಲೂ ಆ್ಯಪ್ ಬಂತ ಎಂದು ನೀವು ಹುಬ್ಬೇರಿಸುವುದು ಸಹಜ. ಇದೇನಿದು ಆ್ಯಪ್ ಎನ್ನುವ ಕುತೂಹಲ ನಿಮಗಿದೆ ಅಲ್ವಾ? ಬನ್ನಿ ಈ ವರದಿ ನೋಡಿ. ಕಂಬಳವು ತುಳುನಾಡಿನ ಹಿರಿಮೆಯೂ ಹೌದು, ತುಳುನಾಡ ಸಂಸ್ಕೃತಿಯ ಭಾಗವೂ ಹೌದು. ಈ ಕಂಬಳ ಋತುವಿನಲ್ಲಿ ಕಂಬಳ ಸಮಿತಿಯು ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದು, ಕಂಬಳವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ನಡೆಸಬೇಕು ಹಾಗೂ ಸಮಯ ಪಾಲನೆಗೆ ಹೆಚ್ಚಿನ ಒತ್ತು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಸ್ವಲ್ಪ ಕಂಬಳಕ್ಕೆ ಮಾರ್ಪಾಟು ಮಾಡಿ ಆ್ಯಪ್ ಬದಲಾವಣೆ ಮಾಡಿಕೊಂಡು ಸಮಯದ ಜೊತೆಯಲ್ಲಿ ನಿಖರ ಫಲಿತಾಂಶವನ್ನು ನೀಡಲು ಕಂಬಳ ಸಮಿತಿ ಮುಂದಾಗಿದೆ. ಕಾರ್ಕಳ ಮಿಯಾರಿನಲ್ಲಿ ಪ್ರಾಯೋಗಿಕ ಕಂಬಳದಲ್ಲಿ FAT ಫುಲ್ಲಿ ಆಟೋಮೆಟಿಕ್ ಟೈಮಿಂಗ್ಸ್ ಆ್ಯಪ್ ಪರಿಚಯಿಸಿ ಆ ಮೂಲಕ ಮಾಹಿತಿಯನ್ನು ಪಡೆಯುವ ಕೆಲಸವಾಗಿದೆ. ಕಾರ್ಕಳ ಮೂಲದ INBA ಸಾಫ್ಟ್ವೇರ್ ಕಂಪನಿಯು ಈ FAT ಸಿಸ್ಟಮ್ ಅಭಿವೃದ್ಧಿಪಡಿಸಿದೆ. ಕಂಬಳದ 2 ಕೆರೆಗಳಲ್ಲಿಯೂ ಮಂಜಟ್ಟಿಯ ಕೆಳಗೆ ಹಾಗೂ ಕಂಬಳದ ಓಟ ಆರಂಭವಾಗುವ ಭಾಗದಲ್ಲಿ ಒಟ್ಟು 4 ಆ್ಯಪ್ ಆಧಾರಿತ ಕ್ಯಾಮೆರಾ ಹಾಗೂ ಸೈರನ್ ಉಪಕರಣಗಳನ್ನು ಅಳವಡಿಸಲಾಗುತ್ತದೆ. ಓಟದ ಆರಂಭಿಕ ಹಂತದಲ್ಲಿ ಹಾಗೂ ಕೊನೆಯ ಹಂತದವರೆಗೂ ಕಂಬಳ ಕೋಣಗಳ ಪ್ರತಿಯೊಂದು ಓಟದ ವೇಗವನ್ನು ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಮೂಲಭೂತ ಸೌಕರ್ಯಗಳು ಪ್ರಾಯಶಃ ಮಿಯಾರ್ನಲ್ಲಿದ್ದಷ್ಟು ಬೇರೆ ಎಲ್ಲಿಯೂ ಕೂಡ ಇಲ್ಲ. ಇಲ್ಲಿ ಪ್ರಾರಂಭ ಮಾಡಿದಷ್ಟೇ ಅಲ್ಲ, ಅದೇ ಲವಕುಶ ಹೆಸರಿನಲ್ಲಿ ಇಲ್ಲಿ ಕಂಬಳ ಮುಂದುವರಿಯಿತು. ಅಲ್ಲಿ ಕೂಡ ಲವಕುಶವೇ ಇತ್ತು, ಇಲ್ಲಿ ಕೂಡ ಲವಕುಶ ಕಂಬಳ ಆಯಿತು. ಇಲ್ಲಿ ನಿರಂತರವಾಗಿ ನಮ್ಮ ಒಂದು ಸಂಕಲ್ಪ ಆಗಿತ್ತು ಅಂದರೆ, ಈ ಕೋಣಗಳಿಗೆ ತರಬೇತಿಗೆ ಬೇಕಾದಂಥ ವ್ಯವಸ್ಥೆಗಳು ಎಲ್ಲೂ ಇಲ್ಲ. ಕೆಲವು ಕಡೆ ಗದ್ದಕಟ್ಟೆ ಆಗಬೇಕು, ಕೆಲವು ಕಡೆ ಕರೆ ಇರುವುದಿಲ್ಲ. ಹಾಗಾಗಿ ಇದು ಮಿಯಾರ್ನ ಕಂಬಳ ಪ್ರಾರಂಭ ಆದದ್ದು ಉಡುಪಿ ಜಿಲ್ಲೆಯ ಉತ್ಸವದ ಅಂಗವಾಗಿ. 2 ಲಕ್ಷ ರೂಪಾಯಿ ಆ ದಿನಗಳಲ್ಲಿ ಅವರು ದೇಣಿಗೆಯನ್ನು ಉಡುಪಿ ಜಿಲ್ಲಾ ಉತ್ಸವದ ಅಂಗವಾಗಿ ಕೊಟ್ಟಿದ್ದರು. ಇದರಿಂದ ಪ್ರಯೋಜನ ಏನಾಯಿತು? ಈ ಕರೆಯನ್ನು ನಿರ್ಮಾಣ ಮಾಡಿದ್ರಿಂದ ನಮ್ಮ ಅಕಾಡೆಮಿ ಕಂಬಳ ನಾವು 2011ರಲ್ಲಿ ಈ ತರಬೇತಿ ಯುವಕರಿಗೆ ಒಂದು ತರಬೇತಿ ಕೊಡಬೇಕು ಅಂತ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ವಿ. 11 ಜನ ಸಮಾನ ಮನಸ್ಕರು ಸೇರಿ. ಆ ತರಬೇತಿಯು ಕೂಡ ಇಲ್ಲಿಯೇ ಆಯಿತು. ಯಾಕಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳಿದೆ. ಕೋಣಗಳನ್ನು ಕಟ್ಟಲಿಕ್ಕೆ ಜಾಗ, ಶೌಚಾಲಯದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಇರುವುದರಿಂದ ಕಂಬಳದ ಕೋಣಗಳ ವೇಗವು ಸೆಕೆಂಡುಗಳಲ್ಲಿ ನಿಗದಿಯಾಗಿರುವ ಕಾರಣ ವೇಗವಾಗಿ ಕ್ರಮಿಸಿದ ಮಂಜಟ್ಟಿ ಮುಟ್ಟಿದ ಕೋಣಗಳ ಗೆಲುವಿನ ಮಾಹಿತಿಯನ್ನು ಸೈರನ್ ಮೂಲಕ ತಿಳಿಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕ್ಯಾಮೆರಾಗಳ ಮೂಲಕ ಎಲ್ಲಾ ಮಾಹಿತಿಯನ್ನು ಕ್ರೋಢೀಕರಿಸಿ ಚಿತ್ರಗಳನ್ನು ಸೆರೆ ಹಿಡಿದು ನಿಖರತೆ ತೋರಿಸಲು ಅನುಕೂಲವಾಗುತ್ತದೆ ಎಂದು ಕಂಬಳ ಸಮಿತಿ ಅಧ್ಯಕ್ಷ ಐಕಳಬಾವ ದೇವಿಪ್ರಸಾದ್ ಶೆಟ್ಟಿ ಹೇಳಿದರು. ನಮ್ಮ ಆ್ಯಪನ್ನು ಬದಲಾವಣೆ ಮಾಡಿ ಸ್ವಲ್ಪ ಇನ್ನಷ್ಟು ಹೆಚ್ಚು ಆಕರ್ಷಣೀಯವಾಗುವ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ನಮ್ಮ ರೇಸ್ಗಳಲ್ಲಿ ಆ್ಯಪನ್ನು ಬಳಸ್ತಾರೆ, ಕುದುರೆ ರೇಸಲ್ಲಿ ಯಾವ ರೀತಿ ಬಳಸ್ತಾರೆ, ನಮ್ಮ ಓಟಗಾರರು ಯಾವ ರೀತಿ ಬಳಸ್ತಾರೆ, 1 ಇಂಚು ಕೂಡ ಹೆಚ್ಚು ಕಡಿಮೆ ಆಗದ ರೀತಿಯಲ್ಲಿ ಆ ಮುಖದ ಕೋಣಗಳ ಮುಖದ ಮೂಗಿನ ದಾರಕ್ಕೆ ಬರುವ ರೀತಿಯಲ್ಲಿ ಆ ಓಟದ ಫೈನಲನ್ನು ಮಾಡುವಂಥದ್ದು, ಸಮ ಬರುವುದನ್ನು ಕಡಿಮೆ ಮಾಡುವಂಥದ್ದು, ಸಮ ಬರಲಿಕ್ಕೆ ಇನ್ನು ಮುಂದೆ ಚಾನ್ಸೇ ಇಲ್ಲ, ಆ ರೀತಿ ಆ್ಯಪ್ ಬದಲಾವಣೆ ಆಗಿದೆ. ಅದರೊಂದಿಗೆ ಈ ನಾವು ನಿಮ್ಮ ಇದರಲ್ಲಿ ಅವರ ಆ್ಯಪಲ್ಲಿ ತೋರಿಸುವಾಗ ಕೇವಲ ಕೋಣಗಳು ಮಾತ್ರ ತೋರಿಸುವ ರೀತಿಯಲ್ಲಿ, ಜನ ಅಲ್ಲಿ ಇರುವಂಥ ಬೇರೆ ಯಾವುದೇ ವ್ಯವಸ್ಥೆಯಲ್ಲಿ ಕಾಣುವುದಿಲ್ಲ, ಆ ಕೋಣಗಳನ್ನು ಮಾತ್ರ ತೋರಿಸುವ ರೀತಿ ಆಗಬೇಕು ಅಂತ ಹೇಳಿದ್ದೇವೆ. ಅದೇ ರೀತಿ ಮಾಡಿದ್ದಾರೆ. ಈ ಹೊಸ ತಂತ್ರಜ್ಞಾನ ಲೇಸರ್ ಬೀಮ್ಗಿಂತಲೂ ಹೆಚ್ಚಿನ ಸ್ಪಷ್ಟತೆ, ನಿಖರತೆಯಿಂದ ಕೂಡಿದೆ. ಈ ಹೊಸ ಪ್ರಯೋಗಕ್ಕೆ ಎಲ್ಲ ಕೋಣಗಳ ಯಜಮಾನರು, ವ್ಯವಸ್ಥಾಪಕರು ಸಹಕರಿಸಬೇಕು ಎಂದು ಕಂಬಳ ಸಮಿತಿಯ ಕಾರ್ಯದರ್ಶಿ ಲೋಕೇಶ್ ಶೆಟ್ಟಿ ಮುಚ್ಚೂರು ತಿಳಿಸಿದರು. ನಾವು ಟೆಂಟಿನಿಂದ ಕೋಣವನ್ನು ಕಟ್ಟಿ ತರುವಂಥ ಒಂದು ಸಮಯವನ್ನು ನಿಗದಿಪಡಿಸಿದ್ದೇವೆ ನಾವು. ಅದಲ್ಲದೆ ಗಂತಿನಲ್ಲಿ ಅಂತೇಳಿದರೆ ಸ್ಪರ್ಧೆ ಸ್ಟಾರ್ಟ್ ಆಗೋತ್ತಲ್ಲಿ ಈ ಕ್ರೀಡೆಯನ್ನು ಎಷ್ಟು ಹೊತ್ತಿಗೆ ಒಂದು ಕೋಣದ ಯಜಮಾನ ಅಲ್ಲಿ ನಿಲ್ಬೋದು, ಅದನ್ನು ರೆಡಿ ಮಾಡ್ಬೋದು, ರೆಡಿ ಬಿಟ್ಟು ಗೆಟ್ ರೆಡಿಗೆ ಅವನು ಸ್ಪರ್ಧೆಗೆ ರೆಡಿ ಆಗಬೇಕು ಅಂತೇಳಿ ಈ ಆದೇಶ ನಿಯಮವನ್ನು ಮಾಡಿದ್ದೇವೆ. ಮತ್ತು ಕೆಲವು ಕಾಲು ಮತ್ತು ಮುಖದ ಬಗ್ಗೆ ಸ್ವಲ್ಪ ಚರ್ಚೆ ಇತ್ತು ಕೆಲವು ವರ್ಷಗಳಿಂದ. ಈಗ ನಾವು 100% ಈ ಮುಖ ನೋಡಿ ಯಾವುದು ಮುಖ ಫಸ್ಟ್ ಪಾಸ್ ಆಗುತ್ತೆ ಅದಕ್ಕೆ ನಾವು ಅದು ವಿನ್ನರ್ಸ್ ಅಂತೇಳಿ ಡಿಕ್ಲೇರ್ ಮಾಡಲಿಕ್ಕೆ ಅದಕ್ಕೊಂದು ಆ್ಯಪ್ ರೆಡಿ ಮಾಡಿದ್ದೇವೆ.
ಮತ್ತು ಒಂದು ಸ್ಕ್ರೀನ್ ಹಾಕ್ತೇವೆ. ಹೇಗೆ ಕಬಡ್ಡಿ ಕ್ರಿಕೆಟಲ್ಲಿ ಹೇಗಿದೆ ರಿವ್ಯೂ ಹೇಗಿದೆ ರಿವ್ಯೂ ಅದೇ ಪದ್ಧತಿಯನ್ನು ಇಲ್ಲಿ ಸಹ ಕಂಬಳದಲ್ಲಿ ಅಳವಡಿಸಬೇಕು ಅಂತೇಳಿ ನಾವು ಎಲ್ಲ ಕಂಬಳ ಸಮಿತಿಯವರು ತೀರ್ಮಾನಿಸಿದ್ದೇವೆ. ಕುದುರೆ ರೇಸ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಆ್ಯಪ್ ಬಳಸುತ್ತಾರೋ ಅದೇ ಮಾದರಿಯಲ್ಲಿ ಈ ಆ್ಯಪ್ ಸಿದ್ಧಪಡಿಸಲಾಗಿದೆ. ನಿಖರ ಫಲಿತಾಂಶ, ಸಮಯದ ಉಳಿತಾಯದ ಜೊತೆಯಲ್ಲಿ ಕೋಣಗಳು ಸಮ ಬರುವುದನ್ನು ಕಡಿಮೆ ಮಾಡಲು ಸಾಧ್ಯವಿದೆ. ಮುಂದಿನ ದಿನಗಳಲ್ಲಿ ಸಮಿತಿ ಸದಸ್ಯರ ಜೊತೆ ಚರ್ಚಿಸಿ ಸಾಧಕ ಬಾಧಕಗಳನ್ನು ಗಮನಹರಿಸುವ ಕಾರ್ಯವಾಗಲಿದೆ ಎನ್ನುವುದು ಕಂಬಳ ಸಮಿತಿ ಅಭಿಪ್ರಾಯ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ 24x7.